ತುಂಬ ಸಂತೋಷ ಆಗಿದೆ. ಯಾಕೆಂದರೆ 3ನೇ ಬಾರಿ ಇವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬರಬಾರದು ಅಂತ ಹೇಳುವಂಥ ಒಂದು ವಿಷವರ್ತುಲದ ವ್ಯಕ್ತಿಗಳು ದೇಶ ವಿದೇಶದಿದ್ದವರು ಪ್ರಯತ್ನ ಮಾಡಿದ್ದರು. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಪಕ್ಷವಾಗಿ ಬಹುಮತಕ್ಕೆ ಬರಲಿಲ್ಲ, ಆದರೆ NDA ಆಗಿ ಬಹುಮತಕ್ಕೆ ಬಂತು. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶವನ್ನು ಮತ್ತೆ ಉಳಿಸುವತ್ತ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಏನು ಕೆಲಸ ಮಾಡ್ತಾರೆ, ಅದಕ್ಕೆ ಮುಂದೇನೂ ಒಂದು ದೊಡ್ಡ ಅವಕಾಶ ಸಿಕ್ಕಿದ ಹಾಗಾಗಿದೆ. ಯಾರು ಇವರ ಜೊತೆಯಲ್ಲಿ ಬಂದಿದ್ದರು ಅವರೆಲ್ಲರೂ ಕೂಡ ಮೋದಿಯವರೇ ನಮ್ಮ ನಾಯಕ, ಅವರು ಮಾತ್ರ ನಮ್ಮ ದೇಶವನ್ನು ರಕ್ಷಿಸಬಲ್ಲರು, ಬೆಳೆಸಬಲ್ಲರು ಅಂತ ಹೇಳುವಂಥ ಮಾತನ್ನು ಕೂಡ ಬಿಹಾರದವರು ಮತ್ತು ಆಂಧ್ರ ಪ್ರದೇಶವರು ಹೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಒಂದು ಒಳ್ಳೆಯ ಅವಕಾಶ ಮತ್ತೆ ಸಿಕ್ಕಿದೆ. ಮತ್ತೆ ನಮ್ಮ ದೇಶ ರಾಷ್ಟ್ರೀಯತೆಯತ್ತ ಮತ್ತು ಜಗತ್ತಿನಲ್ಲಿ ಮತ್ತು 3ನೇ ಸ್ಥಾನದತ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಒಟ್ಟು ವಿಕಾಸ ಅದೆಲ್ಲವನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಮುಂದಿನ 5 ವರ್ಷ ದೇಶದ ಜನರಿಗೆ ಮತ್ತು ಜಗತ್ತಿನ ಜನಕ್ಕೆ ಒಳ್ಳೆಯದನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದಕ್ಕೆ ನರೇಂದ್ರ ಮೋದಿಯವರಿಗೆ ಮತ್ತೆ 100 ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೂ ದೇವರೊಂದು ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಶಕ್ತಿಯನ್ನು ಕೊಡಲಿ, ಎಲ್ಲರೂ ಒಟ್ಟಾಗಿ ಹೋಗುವಂಥ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ಅದು ನಡೀಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.